ನಮಸ್ಕಾರ ಸ್ನೇಹಿತರೆ, ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಹಸಿ ಅಳಸಂದೆ ಕಾಳು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಕೆಜಿಯಷ್ಟು ಅಳಸಂದೆ ಕಾಯಿ ತಗೊಂಡು ಕಾಳನ್ನು ಬಿಡಿಸ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಮುಖ್ಯವಾಗಿ ಅಳಸಂದೆ ಕಾಳು ಸಾರಿಗೆ ಬೇಕಾಗುವಂತಹ ಪದಾರ್ಥಗಳು ಸ್ನೇಹಿತರೆ, ಮುಖ್ಯವಾಗಿ ಅಲಸಂದೆ ಕಾಳು ಹಸಿ ತಗೊಂಡಿದ್ದೀನಿ. ನಾನಿಲ್ಲಿ ಬಿಡಿಸ್ಕೊಂಡಿದ್ರೆ ಇಷ್ಟ ಆಗಿದೆ ಕಾಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ. ಅಳಸಂದೆ ಕಾಳು ಬೇಕು, ಮುಖ್ಯವಾಗಿ ಹಸಿವು ಸ್ನೇಹಿತರೆ. ಇವು ಈ ವಿಡಿಯೋ ಕೊನೆಯ ತನಕ ನೋಡಿ ಸ್ನೇಹಿತರೆ, ಯಾವ ಥರ ಮಾಡಬೇಕು ಸಾರು ಅಂತ ಗೊತ್ತಾಗುತ್ತೆ. ಒಂದು ಟೊಮೊಟೊ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ಶೇಂಗಾದ ಬೀಜ ಬೇಕು. ಅಳಸಂದೆ ಕಾಳು ಸಾರಿಗೆ ಒಂದು ಹಿಡಿಯಷ್ಟು ಬೇಕು. ಇವಾಗ ಮಸಾಲೆ, ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು ಸ್ನೇಹಿತರೆ ಇಷ್ಟು ಬೇಕು. ಇವಾಗ ಬೆಳ್ಳುಳ್ಳಿ, ಒಂದು ಈರುಳ್ಳಿ ಸ್ನೇಹಿತರೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದು ಏನಂತ ಕೇಳಬೇಡಿ ಸ್ನೇಹಿತರೆ, ನಾನು ಫೋನು ಎತ್ತರದಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದೇನು ಸ್ಟ್ಯಾಂಡ್ ಇಲ್ಲ ನನ್ನ ಹತ್ರ, ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಏನು ಅಂದ್ಕೋಬೇಡಿ, ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ನಲ್ವ ಅದಕ್ಕೆ ಸ್ನೇಹಿತರೆ. ಇವಾಗ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ ಬೇಕು ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಇಷ್ಟು ಸ್ನೇಹಿತರೆ ಹಸಿ ಅಳಸಂದೆ ಕಾಳು ಸಾರಿಗೆ ಮಾಡುವಂತಹ ಪದಾರ್ಥಗಳು. ಇನ್ನೊಂದು ಸತಿ ನೋಡಿ ಸ್ನೇಹಿತರೆ ನಿಧಾನವಾಗಿ. ಒಗ್ಗರಣೆಗೆ ಇವೆಲ್ಲ ಬೇಕು ಸ್ನೇಹಿತರೆ, ತೋರಿಸ್ತಾ ಇದ್ದೀನಿ ನೋಡಿ. ಅವೆಲ್ಲ ಪದಾರ್ಥಗಳು ಹಸಿ ಅಳಸಂದೆ ಕಾಳಿಗೆ ಸಾರಿಗೆ ಬೇಕು. ಇವಾಗ ಶೇಂಗಾದ ಬೀಜವನ್ನು ನಾವು ತಗೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಶೇಂಗಾವನ್ನು. ಇವಾಗ ಶೇಂಗಾವನ್ನು ಬೇಯಿಸ್ಕೊಂಡಿದ್ದು ಆಗಿದೆ ಸ್ನೇಹಿತರೆ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಸ್ನೇಹಿತರೆ. ಇವಾಗ ಆಗಿದೆ ಸ್ನೇಹಿತರೆ ಶೇಂಗಾವನ್ನು ಬೇಯಿಸ್ಕೊಂಡಿದ್ದು. ಅದಕ್ಕೆ ನಾವು ಹೊಟ್ಟನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಸ್ವಲ್ಪ ನೀರು ಬಿಸಿ ಆಗಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ ಸ್ನೇಹಿತರೆ. ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ರಿ, ಜಾಸ್ತಿ ನೀರು ಹಾಕಿದರೆ ಸಾರು ಚೆನ್ನಾಗಿರಲ್ಲ. ಇವಾಗ ನೀರು ಕುದೀತಾ ಇದೆ ಸ್ನೇಹಿತರೆ. ಅದಕ್ಕೆ ನಾವು ಹಸಿ ಅಳಸಂದೆ ಕಾಳು ತೊಳೆದು ಅದಕ್ಕೆ ಸೇರಿಸ್ಬೇಕು. ಬಿಸಿ ನೀರಿಗೆ ಸೇರಿಸ್ಕೊಳ್ರಿ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಳ್ರಿ ಸ್ನೇಹಿತರೆ. ಇವಾಗ ಮುಚ್ಚಳವನ್ನು ಮುಚ್ಚಿ ಅಲಸಂದೆ ಕಾಳು ಚೆನ್ನಾಗಿ ಕುದಿಯಬೇಕು. ಇವಾಗ ಶೇಂಗಾ ಬೀಜ ಕೊಟ್ಟು ತೆಗೆದುಕೊಂಡು ನಾನು ಒರಳಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಪುಡಿ ಮಾಡೋಕ್ಕೆ. ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು. ಇವಾಗ ಶೇಂಗಾದ ಬೀಜವನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ನಮ್ಮ ಕಡೆ ಇದೇ ಥರ ಮಾಡ್ತಾರೆ ಸ್ನೇಹಿತರೆ. ಈ ಸಾರು ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಇವಾಗ ಶೇಂಗಾದ ಬೀಜಕ್ಕೆ ಪುಡಿಗೆ ಸೇರಿಸಿ ಸ್ನೇಹಿತರೆ. ಮತ್ತು ಅದನ್ನು ಕುಟ್ಕೋಬೇಕು. ಇವಾಗ ಪುಡಿ ರೆಡಿಯಾಗಿದೆ ಸ್ನೇಹಿತರೆ. ಇದು ಮಸಾಲೆ ಪುಡಿ, ಅಲಸಂದೆ ಕಾಳಿಗೆ ಹಾಕುವಂಥ ಮಸಾಲೆ ಪುಡಿ. ಮಿಕ್ಸಿಗೆ ಹಾಕುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇವಾಗ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಚ್ಚಾ ಪಚ್ಚ ನಾವು ಕುಟ್ಕೋಬೇಕು ಸ್ನೇಹಿತರೆ. ಈ ಥರ ಆಗುತ್ತೆ ನೋಡಿ. ಇವಾಗ ಅಲಸಂದೆ ಕಾಳು ಸಾರಿಗೆ ಬೇಕಾಗುವಂತಹ
ಮಸಾಲೆ ಪುಡಿ ರೆಡಿ ಆಗಿದೆ. ಅಲಸಂದೆ ಕಾಳು ಕುದೀತಾ ಇದೆ ನೋಡಿ ಸ್ನೇಹಿತರೆ. ಇವಾಗ ಅದಕ್ಕೆ ನಾವು ಕುಟ್ಕೊಂಡಿರುವಂತಹ ಮಸಾಲೆ ಪುಡಿಯನ್ನು ಸೇರಿಸಿ ಒಂದು ಸೌಟ್ ತಗೊಂಡು ಚೆನ್ನಾಗಿ ಕಳಿಸಿ ಸ್ನೇಹಿತರೆ. ಮಸಾಲೆ ಚೆನ್ನಾಗಿ ಅಲಸಂದೆ ಕಾಳಿಗೆ ಹಿಡಿಬೇಕು. ಇವಾಗ ಒಂದು 5 ನಿಮಿಷ ಮುಚ್ಚಳವನ್ನು ಟೊಮೊಟೊ ಹಾಕಿ ಸ್ನೇಹಿತರೆ. ಟೊಮೊಟೊ ಹಾಕಿಬಿಟ್ಟು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಇವೆಲ್ಲವೂ ಸಹ ಕುದಿಬೇಕು. ಇವಾಗ ನೋಡಿ ಸ್ನೇಹಿತರೆ, 5 ನಿಮಿಷ ಆದ ನಂತರ ಅಲಸಂದೆ ಕಾಳು ರೆಡಿ ಆಗಿದೆ. ಅಲಸಂದೆ ಕಾಳು ಸಹ ಬೆಂದಿದೆ. ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಸ್ನೇಹಿತರೆ. ಎಣ್ಣೆ ಬಿಸಿ ಆಗಿದೆ. ಇವಾಗ ಅದಕ್ಕೆ ಸಾಸಿವೆ ಜೀರಿಗೆ ಸೇರಿಸಿ ಅದು ಚಿಟಪಟ ಅನ್ನುವಾಗ ಈರುಳ್ಳಿಯನ್ನು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ಅದನ್ನು ಸೇರಿಸಿದ್ದೀನಿ. ನಂತರ ಕರಿಬೇವನ್ನು ಸೇರಿಸಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಅಲಸಂದೆ ಕಾಳು ಸಾರಿಗೆ ಅದನ್ನು ಸೇರಿಸೋಣ ಒಗ್ಗರಣೆ. ಇವಾಗ ನಾವು ಮಾಡಿರುವಂತಹ ಅಲಸಂದೆ ಕಾಳು ಸಾರು ರೆಡಿ ಆಗಿದೆ ಸ್ನೇಹಿತರೆ. ನೀವು ಸಹ ಇದೇ ಥರ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅಲಸಂದೆ ಕಾಳು ಸಾರನ್ನು ಇಳಿಸ್ಕೊಳ್ರಿ ಸ್ನೇಹಿತರೆ. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈ ಅಲಸಂದೆ ಕಾಳು ಸಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇದು ನಾವು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರಾಗಿ ಮುದ್ದೆ ಜೊತೆ, ಜೋಳದ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.